ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಡುವ ಸೈನಿಕನಿಗೆ ಹಾಗೂ ಆತನ ಕುಟುಂಬಕ್ಕೆ ಗೌರವಾಧಾರಗಳನ್ನು ನೀಡುವುದು ಸರ್ಕಾರ ಮತ್ತು ಪ್ರತಿಯೊಬ್ಬರ ಪ್ರಜೆಯ ಜವಾಬ್ದಾರಿ. ಆದರೆ ಇಲ್ಲೊಂದು ಮೃತ ಸೈನಿಕನ ಪತ್ನಿ ತಮ್ಮ ಜೀವನಕ್ಕಾಗಿ ಸಹಾಯ ಮಾಡುವಂತೆ ಸರ್ಕಾರಿ ಕಚೇರಿಗೆ ಅಲೆದಾಟ ನಡೆಸಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ. ಭಾರತೀಯ ಅರೆಸೇನಾ ಪಡೆಯಲ್ಲಿ ಕರ್ತವ್ಯದಲ್ಲಿದ್ದ ಸಂದರ್ಭವೇ ಅನಾರೋಗ್ಯ ಪೀಡಿತರಾಗಿ ಸಾವನ್ನಪ್ಪಿದ ಪತಿಯಿಂದಾಗಿ ಸಂಕಷ್ಟದಲ್ಲಿರುವ ಈ ವಿಧವೆ ಸರ್ಕಾರಿ ಉದ್ಯೋಗ ನೀಡುವಂತೆ ಹಲವು ಮನವಿಗಳನ್ನು ನೀಡಿದರೂ ಇದೀಗ ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಕೈಯಲ್ಲಿ ಸಾಕಷ್ಟು ದಾಖಲೆ ಪತ್ರಗಳನ್ನು ಹಿಡಿದುಕೊಂಡು ಪ್ರತಿದಿನವೂ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುತ್ತಿರುವ ಈ ಮಹಿಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅನಂತಾಡಿ ನಿವಾಸಿಯಾದ ಜಯಂತಿ. ಈಕೆಯ ಪತಿ ಸುಬ್ರಹ್ಮಣ್ಯ ನಾಯ್ಕ ಭಾರತೀಯ ಅರೆಸೇನಾ ಪಡೆಯಾದ ಸಿಆರ್ಪಿಎಫ್ನಲ್ಲಿ 19 ವರ್ಷಗಳ ಸೇವೆಯನ್ನ ಸಲ್ಲಿಸಿ ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲೇ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ರು. 1989ರಂದು ಅರೆ ಸೇನಾಪಡೆಗೆ ಸೇರಿಕೊಂಡಿದ್ದ ಸುಬ್ರಹ್ಮಣ್ಯ ನಾಯ್ಕ 2008ರಲ್ಲಿ ಅನಾರೋಗ್ಯ ಪೀಡಿತರಾಗಿ ಸಾವನ್ನಪ್ಪಿದ್ರು. ಸಾವನ್ನಪ್ಪಿದ ಸಂದರ್ಭ ಸುಬ್ರಹ್ಮಣ್ಯ ಅವರು ಶ್ರೀನಗರದಲ್ಲಿ ರೇಡಿಯೋ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಸಿಆರ್ಪಿಎಫ್ನಲ್ಲಿ ಎಎಸ್ಐ ಹುದ್ದೆಯನ್ನ ನಿರ್ವಹಿಸಿಕೊಂಡಿದ್ದ ಸುಬ್ರಹ್ಮಣ್ಯ ಸಾವಿನ ಬಳಿಕ ಅವರ ಪತ್ನಿ ಜಯಂತಿ ಹಲವು ಸಮಸ್ಯೆಗಳ ಮೂಲಕ ತನ್ನ ಮಗನನ್ನ ಸಾಕಿ ಸಲುಹಿದ್ದು ಇದೀಗ ಮಗ 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾನೆ. ಮದುವೆಯಾಗಿ 2 ವರ್ಷಗಳಲ್ಲೇ ಪತಿಯನ್ನ ಕಳೆದುಕೊಂಡ ಜಯಂತಿ ಈವರೆಗೂ ಸಂಬಂಧಿಕರಲ್ಲಿ ಕಾಡಿಬೇಡಿ ತನ್ನ ಸಂಸಾರವನ್ನ ಸಾಗಿಸಿದ್ದು ಇದೀಗ ಮಗನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುವ ಹಂತಕ್ಕೆ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಪತಿಯ ಸಾವಿನ ಬಳಿಕ ಅನುಕಂಪದ ಆಧಾರದಲ್ಲಿ ತಮಗೆ ಉದ್ಯೋಗ ನೀಡುವಂತೆ ಸರ್ಕಾರ ಹಾಗೂ ಇಲಾಖೆಗಳಿಗೆ ಮನವಿ ಮಾಡಿ ವರ್ಷಗಳೇ ಕಳೆದಿದ್ದಾವೆ. ಆದರೂ ಈ ಮನವಿಗಳಿಗೆ ಯಾವುದೇ ಸ್ಪಂದನೆ ಈ ತನಕವೂ ದೊರೆತಿಲ್ಲ. ಪತಿಯ ಸಾವಿನ ಸಂದರ್ಭ ಸಿಆರ್ಪಿಎಫ್ನಲ್ಲಿ ಉದ್ಯೋಗಕ್ಕೆ ಕರೆ ಬಂದಿತ್ತಾದರೂ ಈ ಸಮಯದಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಜಯಂತಿ ಕೆಲಸಕ್ಕೆ ಹಾಜರಾಗುವುದು ಕಷ್ಟ ಸಾಧ್ಯವಾಗಿತ್ತು. ಬಳಿಕ ಮಗನನ್ನ ಬೆಳೆಸುವ ಸಂಸಾರ ಸರಿದೂಗಿಸುವ ಜಂಜಾಟದಲ್ಲಿ ಉದ್ಯೋಗದ ಹಿಂದೆ ಹೋಗುವುದೇ ಮರೆತು ಹೋಗಿತ್ತು. ಆದರೆ ಇದೀಗ ಉದ್ಯೋಗವಿಲ್ಲದೆ ಸಂಸಾರ ಸಾಗಿಸುವುದು ಕಷ್ಟ ಎನ್ನುವ ಹಂತಕ್ಕೆ ತಲುಪಿರುವ ಜಯಂತಿ ತಮಗೊಂದು ಸಣ್ಣ ಉದ್ಯೋಗವನ್ನಾದರೂ ಜಿಲ್ಲೆಯಲ್ಲಿ ನೀಡುವಂತೆ ಕಚೇರಿಯಿಂದ ಕಚೇರಿಗೆ ಅಲೆದು ಮನವಿ ಮಾಡುತ್ತಿದ್ದಾರೆ. ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರರಿಗೂ ಮನವಿಯನ್ನ ಮಾಡಿದ್ದು ಸಚಿವರು ನೀಡಿದ ಭರವಸೆ ಈಡೇರುತ್ತದೋ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸಮಸ್ಯೆ ಅಂದರೆ ಸರ್, ನಂದು ಹಸ್ಬೆಂಡ್ ಅವರು CRPF ಅಲ್ಲಿದ್ದರು. ಅವರಿಗೆ ಆ್ಯಕ್ಚುಲಿ ಡೆತ್ ಆಗಿದ್ದಾರೆ. ಮದುವೆಗೆ 2 ವರ್ಷಕ್ಕೆ ಅವರು ಡೆತ್ ಆದರು. 19 ವರ್ಷ ಸರ್ವಿಸ್ ಮಾಡಿದ್ದಾರೆ ದೇಶಕ್ಕೋಸ್ಕರ. ಊರಲ್ಲಿ ಬಂದವರು ನ್ಯಾಚುರಲ್ ಡೆತ್ ಆದರು. ಬಟ್ ನನಗೆ ಈಗ ಒಂದು ಜಾಬ್ ಬೇಕು. ಸ್ಟಿಲ್ ಜಾಬ್ ಇಲ್ಲ ಸರ್. ಜೀವನಾಂಶ ಅಂದರೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಮಗ ಸಣ್ಣ 8th ಸ್ಟ್ಯಾಂಡರ್ಡ್, ಇಷ್ಟೊಂದು ಗೊತ್ತಾಗಿಲ್ಲ. ಇನ್ನು ಅವನಿಗೆ ಎಜುಕೇಷನ್ ಅದು ಇದು ಅಂತೇಳಿ ನಂಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನನ್ನದೇ ಆದ ಯಾವುದೇ ಪ್ರಾಪರ್ಟಿ ಕೂಡ ಇಲ್ಲ ನನಗೆ ನನ್ನ ಹೆಸರಲ್ಲಿ. ಆದ ಕಾರಣ ನನಗೆ ಒಂದು ಯಾವುದೊಂದು ಸಣ್ಣ ಜಾಬ್ ಆದರೂ ಆಗಬೇಕು. ನಂಗೆ ಸ್ಟೇಟಲ್ಲಿ ಒಂದು ಸಿಗಬೇಕಂತೇಳಿ. ಒಂದು ಪ್ಯೂನ್ ಪೋಸ್ಟ್ ಅಲ್ಲ, ನನಗೊಂದು ಜೀವನೋಪಾಯಕ್ಕೆ ಅಷ್ಟೇ. ನನಗೂ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಷ್ಟೇ, ಮತ್ತೇನು ಬೇಡ ಸರ್. ನನಗೆ ಒಂದು ಜಾಬ್ ಕೊಡಲಿ, ಇಲ್ಲದಿದ್ದರೆ ನನಗೆ ಎಲ್ಲಾದರೂ ಒಂದು ಗೌರ್ಮೆಂಟ್ ಲ್ಯಾಂಡ್ ಕೊಡಲಿ ಅಷ್ಟೇ ನಾನು ಕೇಳೋದು, ಬೇರೆ ಏನು ಬೇಡ. ನಾನು ಈಗ ಅಂದರೆ ನಾನು PM ವರೆಗೂ ಮನವಿ ಮಾಡಿದ್ದೇನೆ ಸರ್. CMಗೆ ಲೆಟ್ರ್ ಕೊಟ್ಟೆ, DC-ಗೂ ಲೆಟ್ರ್ ಪೋಸ್ಟ್ ಮಾಡಿದ್ದೇನೆ ಸರ್. ಇವರಿಗೆ ಬೈ ಹ್ಯಾಂಡ್ ಕೊಟ್ಟಿದ್ದೇನೆ ಸರ್. ಮೊನ್ನೆ ಏರ್ಪೋರ್ಟಿಗೆ ಹೋಗಿ ಉಸ್ತುವಾರಿ ಸಚಿವರಿಗೂ ಲೆಟ್ರ್ ಕೊಟ್ಟಿದ್ದೇನೆ. ಆದರೆ ನನಗೆ ಇಷ್ಟ ತನಕ ಯಾವುದೊಂದು ರಿಪ್ಲೈ ಕೂಡ ಬಂದಿಲ್ಲ ಸರ್. ಅದಕ್ಕೋಸ್ಕರ ಇವತ್ತು ಅವರನ್ನು ಮೀಟ್ ಆಗಬೇಕು ಅಂತೇಳಿ ಬಂದು ಕೋಟ ಶ್ರೀನಿವಾಸ ಪೂಜಾರಿಗೂ ಕೊಟ್ಟಿದ್ದೇನೆ. ಅವರು ರೇಡಿಯೋ ಆಪರೇಟರ್ ಇದ್ರು, ASI ಆಗಿತ್ತು ಸರ್. ಅವರು ಶ್ರೀನಗರದಲ್ಲಿ ವರ್ಕ್ ಮಾಡ್ತಾಯಿದ್ರು ಸರ್. ಅವ್ರದ್ದು 19 ವರ್ಷ ಸರ್ವಿಸ್ ಆಗಿತ್ತು ಸರ್ ಶ್ರೀನಗರದಲ್ಲಿ. ಅಂದರೆ ಬೇರೆ ಬೇರೆ ಕಡೆ ಲಾಸ್ಟ್ ಅವರು ಡೆತ್ ಆಗಬೇಕಾದ್ರೆ ಶ್ರೀನಗರದಲ್ಲಿ ಊರಲ್ಲಿ ಡೆತ್ ಆದರು, ಮಾತ್ರ ಡ್ಯೂಟಿಯಲ್ಲಿ ಇರಬೇಕಾದ್ರೆ ರಜೆ ಮೇಲೆ ಬಂದಿದ್ರು. ಸೈನಿಕನಿಗೆ ಸರ್ಕಾರದ ವತಿಯಿಂದ ನೀಡುವ ಭೂಮಿಯು ಯೋಧನ ಪತ್ನಿ ಜಯಂತಿಗೆ ದೊರೆತಿಲ್ಲದ ಕಾರಣ ಈಗಲೂ ಬಾಡಿಗೆ ಮನೆಯಲ್ಲೇ ಬದುಕು ಸಾಗಿಸಬೇಕಾದ ಸಂಕಷ್ಟ.
ಶ್ರೀನಗರ ಎನ್ನುವ ಉಗ್ರರು ಹೆಚ್ಚಾಗಿ ಕಂಡುಬರುವ ನಾಡಿನಲ್ಲಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟ ಯೋಧನ ಕುಟುಂಬಕ್ಕೆ ಈ ರೀತಿಯ ದುರ್ಗತಿ ಬಂದಿರುವುದು ಕುಟುಂಬ ಸದಸ್ಯರ ನಿರಾಶೆಗೂ ಕಾರಣವಾಗಿದೆ. ಜಯಂತಿ ಪರವಾಗಿ ಇದೀಗ ಮಾಜಿ ಅರೆಸೇನಾ ಪಡೆ ಸಂಘವು ಬೆಂಬಲಕ್ಕೆ ನಿಂತಿದ್ದು, ಸರ್ಕಾರ ಕೂಡಲೇ ಈ ವಿಧವೆಗೆ ಅನುಕಂಪದ ಆಧಾರದಲ್ಲಿ ಉದ್ಯೋಗ ನೀಡುವ ವ್ಯವಸ್ಥೆಯನ್ನು ಮಾಡುವಂತೆ ಒತ್ತಾಯಿಸಿದೆ. ನಮ್ಮ ಕುಳ್ಳ ನ್ಯೂಸ್, ಪುತ್ತೂರು.